ಮಾತಾಡಿ ಗೈಸ್, ಕಮೆಂಟ್ ಹಾಕಿ, ಇವತ್ತು ಕಮೆಂಟ್ ಹಾಕಿ, ಎಷ್ಟು ಕಮೆಂಟ್ ಹಾಕ್ತಿರೋ ಹಾಕಿ. ಸೊ ಇಂದ್ರಜಿತ್ ಲಂಕೇಶ್ ಅವರು ಸಾರಿ ಕೇಳೋರ್ಗೂ ಬಿಡಬೇಡ್ರಿ ಅಷ್ಟೇ. ಇವತ್ತು ಏನೇನು ಅಪ್ಡೇಟ್ ಆಗಿದೆ ದೇವರನ್ನೇ ನನಗೆ ಗೊತ್ತಿಲ್ಲ. ನಾನು ಸ್ಟುಡಿಯೋಲ್ಲಿದ್ದೆ, ರೆಕಾರ್ಡಿಂಗಲ್ಲಿದ್ದೆ. ನಿನ್ನೆ ಒಂದು ಲೈವ್ ಮಾಡಿದೆ, ನಾನು ಒಂದು ಡಿ ಬಾಸ್ ಪೇಜಲ್ಲಿ ಲೈವ್ ಮಾಡಿದೆ, ನನ್ನ ಯೂಟ್ಯೂಬ್ ಚಾನಲಲ್ಲ ಲೈವ್ ಮಾಡಿದೆ. ಸುಮಾರು ಕಾಲ್ಸ್ಗಳು ಬಂತು ನನಗೆ. ಪರವಾಗಿಲ್ಲ, ಬರಲಿ, ತಲೆ ಕೆಡ್ಸ್ಕೊಳ್ಳಲ್ಲ. ಕಾಲ್ಸ್ ಬರಲಿ, ಮೆಸೇಜ್ ಬರಲಿ, ಏನಾದರೂ ಬರಲಿ, ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಏನಂದರೆ ಬಾಸ್ಗೆ ಇವತ್ತು ಬಾಸಿಗೆ ನೋವಾಗಿದೆ. ಸೊ ಬಾಸಿಗೆ ನೋವಾದರೆ ನಮಗೂ ಕೂಡ ನೋವಾದಂಗೆ. ದಯವಿಟ್ಟು ಅಷ್ಟೇ ನಾನು ಹೇಳೋದು ಇಷ್ಟೇ. ಇಂದ್ರಜಿತ್ ಲಂಕೇಶ್ ಅವರು ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು. ಆಮೇಲೆ ಚೇಂಬರಿಂದ ಅದೇನೋ ಬ್ಯಾನ್ ಮಾಡ್ತಾರಂತೆ 5 ವರ್ಷ ಅಂತವ್ರೆ. ಅದೇನು ಮಾಡ್ತಾರೋ ಅನ್ಕೋತೀನೋ ನನಗೆ ಗೊತ್ತಿಲ್ಲ. ಖಂಡಿತ ಅವ್ರನ್ನಂತೂ ಮಾಡೋಕ್ಕೆ ಚಾನ್ಸೇ ಇಲ್ಲ ಅನ್ಕೊಂಬಿಡಿ, ಆಯಿತಾ ಸರ್. ಅವ್ರ ಪರ್ಸ್ನಲ್ ಇಶ್ಯೂ ಬಗ್ಗೆ ಮಾತಾಡೋಕ್ಕೆ ಯಾರು ಸರ್? ಅರ್ಧಾಯ್ತಾ? ನನಗೂ ಪರ್ಸ್ನಲ್ ಇದೆ, ನೀವೆಲ್ಲರೂ ಇದ್ದೀರಾ, 13 ಜನ ನೋಡ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಪರ್ಸ್ನಲ್ ಇಲ್ವಾ ಸರ್? ಇದೆ ಅಲ್ವಾ? ಪ್ರತಿಯೊಬ್ಬರಿಗೂ ಅವ್ರದ್ದೇ ಪರ್ಸ್ನಲ್ ಇರ್ತದೆ. ಪರ್ಸ್ನಲ್ ವಿಚಾರ ಯಾಕೆ ತಗೋತಾರೆ ನನಗೆ ಗೊತ್ತಿಲ್ಲ. ಶೇರ್ ಮಾಡಿ ಇದನ್ನು. ಆಮೇಲೆ ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿನ್ನೆ ಇದನ್ನು ಹೇಳಲಿಲ್ಲ, ಸೊ ಇವತ್ತು ಹೇಳ್ತಾ ಇದ್ದೀನಿ. ಇಂದ್ರಜಿತ್ ಲಂಕೇಶ್ ಅವರು ಮೀಡಿಯಾ ಮುಂದೆ ಸಾರಿ ಕೇಳೋದಲ್ಲ, ದರ್ಶನ್ ಸರ್ ಮುಂದೆ ಬರಬೇಕು, ನಿಂತ್ಕೋಬೇಕು, ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು. ಅಲ್ಲಿವರೆಗೂ ಬಿಡೋದು ಬೇಡ. ಆಮೇಲೆ 22 ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ನಿನ್ನೆಯಿಂದ. ಸೊ ಆಗಲಿ ಸರ್, ಇನ್ನೂ ಕಂಪ್ಲೇಂಟ್ ಕೊಡ್ತಾನೆ ಇರಿ. ಯಾವ ಸ್ಟೇಷನ್ ಬಿಡಬೇಡಿ, ಎಲ್ಲ ಸ್ಟೇಷನಲ್ಲಿ ಕಂಪ್ಲೇಂಟ್ ಹೋಗ್ತಾ ಇರಲಿ. ಒಂದು ಹೇಳೋದು ನೋಡೋಣ, ಅದು ಯಾಕೆ ಹಿಂಗೆ ಮಾತಾಡ್ತಾರೋ ಗೊತ್ತಿಲ್ಲ. ದರ್ಶನ್ ಸರ್ ಬಗ್ಗೆ ಅವ್ರ ಕಂಡ್ರೆ ಯಾಕೆ ಅಷ್ಟು ಹುರ್ಕೋತಾರಂತ ಗೊತ್ತಿಲ್ಲ. ನೋಡಿ ಸರ್, ಬಾಸ್ಗೆ ಅವ್ರದ್ದೇ ಆದಂಥ ವ್ಯಾಲ್ಯೂ ಇದೆ, ಅವ್ರಿಗೆ ಆದಂಥ ಫಾಲೋವರ್ಸ್ ಇದ್ದಾರೆ, ಅರ್ಥ ಆಯ್ತಾ? ಉದ್ದೇಶ ಇಷ್ಟೇ ಸರ್. ಒಂದು ಸಾರಿ ಕೇಳಬೇಕು, ಇನ್ನೊಂದು ನಾವು ಬ್ಯಾನ್ ಮಾಡ್ತಾರಂತೆ. ಅದು ಹೆಂಗೆ ಬ್ಯಾನ್ ಮಾಡ್ತಾರೋ ನೋಡೋಣ. ನಾವು ಕೂಡ ಜೊತೆಲಿರೋಣ. ಎಲ್ಲ ಡಿ ಬಾಸ್ ಅಭಿಮಾನಿಗಳೇ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾಕಂದರೆ ದರ್ಶನ್ ಸರ್ ಅಭಿಮಾನಿಗಳು ಪ್ರತಿಯೊಬ್ಬರು ಬಾಸ್ ಹಿಂದ್ಗಡೆ ನಿಂತ್ಕೊಂಡವ್ರು ಇವತ್ತು. ಸರ್ ನಾನು ಏನು ಹೇಳಲ್ಲ, ನಿಮ್ಮ ಫೇಸ್ಬುಕ್ ಪ್ರೊಫೈಲಲ್ಲಿ ಒಂದು ಲೈವ್ ಹೋಗ್ರಿ, ಎಲ್ಲರೂ ನೀವು ಲೈವ್ ಹೋಗ್ಬಿಟ್ಟು ಮಾತಾಡ್ರಿ. ತಲೆ ಯಾಕೆ ಕೆಡ್ಸ್ಕೊತೀರಾ? ಮಾತಾಡ್ರಿ, ಒಬ್ಬೊಬ್ಬರು ಮಾತಾಡ್ರಿ. ಈಗ 16 ಜನ ನೋಡ್ತಾ ಇದ್ದೀರಾ. ಇದು ಮುಗಿದ ತಕ್ಷಣ, ಲೈವ್ ಮುಗಿದ ತಕ್ಷಣ ನಿಮ್ಮ ಫೇಸ್ಬುಕ್ಗಳಲ್ಲಿ ನೀವು ಪರ್ಸ್ನಲಾಗಿ ಲೈವ್ ಹೋಗ್ಬಿಟ್ಟು ಮಾತಾಡ್ರಿ. ಯಾಕೆ ಸಾರಿ ಕೇಳಲ್ಲ ನೋಡೋಣ, ಅಲ್ವಾ? ಅಷ್ಟೇ ಸರ್ ಜೀವನ. ನಿಯತ್ತಕ್ಕೆ ಕಾಲ ಇಲ್ಲ ಇವತ್ತು. ನಿಯತ್ತಾಗಿರ್ತಾರೆ ಗೊತ್ತಾ ಬಾಸು, ಅದಕ್ಕೆ ಕಾಲ ಇಲ್ಲ. ಅದಕ್ಕೆ ಹೇಳೋದು ನಿಯತ್ತಕ್ಕೆ ಕಾಲ ಇಲ್ಲ ಅಂತ. ಇದು ಕಲಿಯುಗದಲ್ಲಿ ನಿಯತ್ತಕ್ಕೆ ಕಾಲ ಇಲ್ಲ. ಬರುತ್ತೆ, ನಿಯತ್ತಕ್ಕೆ ಕಾಲ ಬರ್ತದೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇವಾಗ ಆಲ್ರೆಡಿ ಬರ್ತಾ ಇದೆ ಕೊರೋನಾ. 2 ವರ್ಷದಿಂದ ಕೊರೋನಾ ಬಂದು ಎಲ್ರಿಗೂ ನಿಯತ್ತೇನು ಅಂತ ಗೊತ್ತಾಗ್ತಾ ಇದೆ. ಈಗ ಆಗುತ್ತೆ, ನಿಯತ್ತು ಗೊತ್ತಾಗುತ್ತೆ ಅಷ್ಟೇ ಸರ್. ಮಾತಾಡಿ. ಇಲ್ಲಿ ಸುಮಾರು ಜನ ಜೈ ಡಿ ಬಾಸ್ ಅಂತ ಹೊಡಿತಾ ಇದ್ದೀರಾ. ಬಾಸ್ ಯಾವಾಗಲೂ ಗೊತ್ತಲ್ಲ ಸರ್, ಅವ್ರ ಬೆನ್ನಿಂದ ನಾವೆಲ್ಲ ಇರ್ತೀವಿ. ಆಮೇಲೆ ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳ ಸಂಘದವ್ರು ಇದ್ದಾರೆ. ನಮ್ಮ ಗೋವಿಂದಣ್ಣ ಇದ್ದಾರೆ, ಆಮೇಲೆ ಅಭಿಯವ್ರು ಇದ್ದಾರೆ, ಆಮೇಲೆ ಮೈಸೂರಲ್ಲಿ ನಾಗಣ್ಣ ಇದ್ದಾರೆ, ಆಮೇಲೆ ನಾಗೇಶಣ್ಣ ಇದ್ದಾರೆ, ಆಮೇಲೆ ಪುನೀತ್ ಅವರು, ರಾಹುಲ್ ಅವರು, ಆಮೇಲೆ ಲಕ್ಷ್ಮಣ್ ಅವರು, ಸುಮಾರು ಜನ ನನಗೆ ಗೊತ್ತಿರೋ ಹೆಸರೆಲ್ಲ ಹೇಳ್ತಾರೆ. ಸಂಪತ್ ಅವರು, ಶ್ಯಾಮು, ಆಮೇಲೆ ಲಕ್ಷ್ಮಣ್ ಅವರು, ಸುಮಾರು ಜನ ಅವರೇ ಸರ್. ಅವರೆಲ್ಲ ಒಂದು ಮಾತು ಹ್ಞೂ ಅನ್ಲಿ ಸರ್, ನಮಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಾವು. ಅವ್ರ ಒಂದು ಮಾತು ಹ್ಞೂ ಅನ್ಲಿ, ಅರ್ಧಾಯ್ತಾ? ಅವ್ರೊಂದು ಮಾತು ನಮಗೆ ಶುರು ಹಚ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನ ಕಥೆನೇ ಬೇರೆ ತೋರಿಸ್ತೀವಿ ನಾವು. ಆ ಥರ ಡಿ ಬಾಸ್ ಅಭಿಮಾನಿಗಳು ಸರ್. ಇಲ್ಲಿವರೆಗೂ ಅವರೇ ಡಿ ಬಾಸ್ ಅಭಿಮಾನಿಗಳು ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದಾರೆ. ಯಾಕೆ? ಬಾಸ್ ಇನ್ನೂ ಏನೂ ಮಾತಾಡ್ತಾ ಇಲ್ಲ, ಬಾಸ್ ಇನ್ನೂ ಓಕೆ ಅಂತ ಹೇಳಿಲ್ಲ. ಬಾಸ್ ಹ್ಞೂ ಅನ್ಲಿ ಸರ್. ನಾಳೆ ಬೆಳಗ್ಗೆ ನೋಡ್ಕೊಳ್ಳಿ ಕರ್ನಾಟಕ ಏನಾಗುತ್ತೆ ಅಂತ. ಹ್ಞೂ ಅನ್ಲಿ ಬಾಸ್, ಶುರು ಹಚ್ಕೊಳ್ಳಿ ಅಂತ ಹೇಳಲಿ. ಆಮೇಲೆ ಕರ್ನಾಟಕದಲ್ಲಿ ಯಾವ ಲೆವೆಲ್ಗೆ ಸ್ಟ್ರೈಕ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ 31ನೇ ತಾರೀಕು ಸ್ಟ್ರೈಕ್ ಮಾಡಬೇಕು ಅಂತ. ನಾನು ಕೂಡ ಅವತ್ತಿರ್ತೀನಿ, ಎಲ್ಲರೂ ಬನ್ನಿರಿ. ಏನು ಸರ್ ಬರೀ ಲೈವ್ ಮಾಡೋದು? ನಾ ಎಷ್ಟೋ ಜನ ಕೇಳ್ಬಿಟ್ರೆ ನೆನೆ, ಏನಪ್ಪ ಬರೀ ವೀಡಿಯೋದಲ್ಲಿ ಕುತ್ಕೊಂಡು ಮಾತಾಡ್ತೀಯ ಅಂತ. 31ನೇ ತಾರೀಕು ಬನ್ನಿರಿ ಸರ್, ನಾನು ಬರ್ತೀನಿ 31ನೇ ತಾರೀಕು. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ಬರ್ತಾವ್ರೆ 31ನೇ ತಾರೀಕು. ಅವತ್ತು ಬನ್ನಿರಿ, ನಾನು ಇರ್ತೀನಿ. ರೋಡ್ಗಿಳಿಯೋಣ ಏನು ಸರ್? ಅವತ್ತು ಇಂದ್ರಜಿತ್ ಲಂಕೇಶ್ ಅವ್ರ ಮನೆಗೆ ಮುತ್ತಿಗೆ ಹಾಕೋಣ. ಅದು ಯಾಕೆ ಸಾರಿ ಕೇಳೋಣ ನೋಡೋಣ ಸರ್. ಅವ್ರ ಮೇಲೆ ನಮ್ಗೆ ಬೇರೆ ಏನೂ ಇಲ್ಲ ಸರ್. ಇಂದ್ರಜಿತ್ ಲಂಕೇಶ್ ಅವ್ರ ಮೇಲೆ ನಮ್ಗೆ ಬೇರೆ ಏನೂ ಇಲ್ಲ. ಬಾಸ್ಗೆ ಆಯಿತಾ, ಬಾಸ್ಗೆ ಬೇಜಾರಾಗಿದೆ ಯಾವತ್ತು ಲೈಫಲ್ಲೇ ಸರ್. ಲೈಫಲ್ಲೇ ಅವ್ರ ಈ ಥರ ಬೇಜಾರು ಆಗಿಲ್ಲ. ಅವ್ರಿಗೆ ಬೇಜಾರಾದರೆ ನಮಗೂ ಬೇಜಾರೇ ಅಷ್ಟೇ. ಎಲ್ಲರೂ ಜೈ ಡಿ ಬಾಸ್ ಅಂತ ಕಳಿಸ್ತಾ ಇದ್ದಾರೆ.
ಅಬ್ವಿಯಸ್ಲಿ ಎಲ್ಲರೂ ನಾವು ಕೂಡ ಯಾವಾಗಲೂ ಜೈ ಡಿ ಬಾಸ್ ಅಂತ ಕರಿತಾನೆ ಇರ್ತೀವಿ. ಆಮೇಲೆ ಸುಮಾರು ಜನ ಹೇಳಿದ್ರು ನೀವು ಬರೀ ಸಾಂಗ್ ಮಾಡ್ತೀರಾ, ಬರೀ ಸಾಂಗ್ ಪ್ರಮೋಷನ್ ಮಾಡಕ್ಕೆ ಬರ್ತೀರಾ ಅಂತ. ಸರ್, ಇವತ್ತು ನಾನು ಸಾಂಗ್ ಬಗ್ಗೆ ಏನೂ ಮಾತಾಡಲ್ಲ. ಬಟ್ ಇಲ್ಲಿ ಬಂದಿರೋದು ಉದ್ದೇಶ ಇಷ್ಟೇ, ದರ್ಶನ್ ಸರ್ಗೆ ನೋವಾಗಿದೆ, ಇಂದ್ರಜಿತ್ ಲಂಕೇಶ್ ಅವ್ರು ಸಾರಿ ಕೇಳಬೇಕು, ಅದನ್ನು ಮಾತ್ರ ಮಾತಾಡ್ತೀನಿ. ನಾನು ಇವತ್ತು ಸಾಂಗ್ ಬಗ್ಗೆ ಏನೂ ಮಾತಾಡಲ್ಲ ಅಷ್ಟೇ. ಯಾವಾಗ ಸಾಂಗ್ ಪ್ರಮೋಷನ್ ಮಾಡ್ತೀನಿ ಬೇರೆ ಥರ ಮಾಡ್ತೀನಿ ನಾನು. ಇದು ಪ್ಲ್ಯಾಟ್ಫಾರ್ಮ್ ಸಾಂಗ್ ಪ್ರಮೋಷನ್ ಮಾಡೋಕ್ಕೆ ಬೇಡ ನನಗೆ. ಸುಮಾರು ಜನ ಕೇಳ್ಬಿಟ್ರು, ಏನು ಬ್ರೋ ನೀವು ದರ್ಶನ್ ಸರ್ ಹಾಡುಗಳೆಲ್ಲ ಮಾಡಿದ್ದೀರಾ, ಪ್ರತಿ ವರ್ಷ ಮಾಡ್ತೀರಾ, ಏನು ಮಾತಾಡೇ ಇಲ್ಲ ನೀವು, ಇಷ್ಟು ನಡೀತಾ ಇದೆ ಅಂತ. ನೋಡಿ ಸರ್, ನೆನ್ನೆಯಿಂದ ಶುರು ಹಚ್ಕೊಂಡಿದ್ದೀನಿ ಆಯಿತಾ. ಇವಾಗ ಬರೀ ಡಿ ಬಾಸ್ ಪೇಜ್ಗಳಲ್ಲಿ ಲೈವ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಪೇಜಲ್ಲಿ ಬರ್ತೀನಿ, ನೋಡ್ತಾ ಇರಿ, ಹಂಗೆ ವೆಯ್ಟ್ ಮಾಡ್ತಾ ಇರಿ. ಪ್ರತಿದಿನ ಬರ್ತೀನಿ ಲೈವು, ಸಾರಿ ಕೇಳೋವರೆಗೂ ಬರ್ತೀನಿ ಲೈವು, ಓಕೆನಾ? ಬನ್ನಿರಿ, ಸುಮಾರು ಜನ ಬರ್ತೀನಿ ಅಂತ ಹೇಳ್ತಾವ್ರೆ. 31 ಬನ್ನಿ ಸರ್, ಬನ್ನಿ. ಎಲ್ಲ ನಿಮ್ಮ ಏರಿಯಾದಲ್ಲಿ ನೀವು ಮಾಡ್ಕೊಳ್ಳಿ. ಏನು ಸರ್, ನಿಮ್ಮ ಏರಿಯಾದಲ್ಲಿ ನೀವು ಮಾಡ್ಕೊಳ್ಳಿ. ಡಿ ಬಾಸ್ ಏನೋ ಅವರ ವ್ಯಾಲ್ಯೂ ಏನು, ಅವರ ಫ್ಯಾನ್ ಫಾಲೋವರ್ಸ್ ಎಷ್ಟು ಜನ ಅವರೇ, ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ನಾವು ತೋರಿಸೋಣ. 31ನೇ ತಾರೀಕು ತೋರಿಸೋಣ ನಾವೇನು ಅಂತ, ಬಾಸ್ ಫ್ಯಾನ್ಸ್ ಏನು ಅಂತ ಗೊತ್ತಾಗುತ್ತೆ. ನಾನು ಒಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಮಾತಾಡ್ತಾ ಇದ್ದೀನಿ ಸರ್ ಇವತ್ತು, ಬೇರೆ ಏನೂ ಅಲ್ಲ. ಬಾಸ್ ಅಭಿಮಾನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಮಾಡಿ, ಶೇರ್ ಮಾಡ್ತಾನೆ ಇರಿ. ಅವ್ರು ಯಾರೋ ಹೇಳ್ತಾನಲ್ಲ ಸರ್, ಜಿಂಗ ಲಕ ಅವೆಲ್ಲ ಹೇಳಲ್ಲ ಸರ್ ನಾವು. ನೀವು ಶೇರ್ ಮಾಡಿರಿ, ಹೇಳ್ತೀನಿ. ಶೇರ್ ಮಾಡಿ. ಬಾಸ್ ಏನೋ ಏನೋ ದರ್ಶನ್ ಸರು, ಆಮೇಲೆ ದರ್ಶನ್ ಸರ್ ಅಷ್ಟು ಮುಗ್ಧತೆಯಿಂದ ಇರ್ತಾರೆ ಸರ್. ಮುಂದೆ ಒಂದು ಸ್ಟೇಟ್ಮೆಂಟ್ ನೋಡಿ, ನೀವೆಲ್ರಿಗೂ ಗೊತ್ತಿರ್ಬೋದು ಸರ್. ಯಾರಾದರೂ ಸರ್ ಆಯ್ತಾ, ಫಾರ್ಮ್ ಹೌಸಲ್ಲಿ ಸಗಣಿ ಸ್ಮೆಲ್ ಬರ್ತೈತೆ, ಅಲ್ಲಿ ಮಲ್ಕೋತಾರೆ ದರ್ಶನ್ ಸರ್. ಯಾರನ್ನ ಮಲ್ಕೋತಾರ ಸರ್? ಯಾವನು ಮಲ್ಗಲ್ಲ ಸರ್. ನಮ್ಮನೇನು 4 ಹಸು ಐತೆ ಸರ್, ನಮ್ಮನೇಲಿ. ಅರ್ಥ ಆಯ್ತಾ? ನಾವು ಹಸುಕ್ಕೆ ಹಾಲು ಕರಿತೀವಿ, ನಾವು ಹಸು ಕೊಟ್ಟಿಲ್ಲ, ನಾವು ಮಲ್ಕೊಂಡಿದ್ದೀವಿ. ನಮಗೂ ಕಷ್ಟ ಏನು ಅಂತ ಗೊತ್ತು. ಸುಖ ಗೊತ್ತಿರೋರ್ಗೆ ಯಾರಿಗೂ ಗೊತ್ತಾಗಲ್ಲ ಸರ್. ಕಷ್ಟಪಟ್ಟು ಬೆಳೆದಿರ್ತಾನೆ ಗೊತ್ತಾ, ಸ್ಟೆಪ್ ಬೈ ಸ್ಟೆಪ್ ಅವನಿಗೆ ಮಾತ್ರ ಗೊತ್ತು ಕಷ್ಟ ಏನು ಅಂತ. ಏಕ್ದಮ್ ಏನೋ ಒಂದು ದೊಡ್ಡ ಲೆವೆಲಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು ಮಾತಾಡೋದಲ್ಲ ಸರ್. ಅರ್ಥ ಆಯ್ತಾ? ಕೆಳಗಡೆ ಸ್ಟೆಪ್ ಬೈ ಸ್ಟೆಪ್ ಬೆಳಿಬೇಕು, ಆವಾಗಲೇ ಜೀವನ ಏನು ಅಂತ ಗೊತ್ತಾಗೋದು. ಇಷ್ಟೇ ಸರ್, ಇಷ್ಟೇ ಲೈಫ್, ಇಷ್ಟೇ. 20 ಜನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು. ಹಿಂಗೆ ಶೇರ್ ಮಾಡ್ತಾರಿ. ದರ್ಶನ್ ಸರ್ಗೆ ಅಪಾಲಜಿ ಕೇಳೋವರೆಗೂ ಬಿಡಬೇಡಿ ಯಾರು. ನಿಮ್ಮ ಲೈವ್ ಮಾಡಿ ಇವಾಗ, ಅಷ್ಟೇ ನಾನು ಹೇಳೋದು. ಆಮೇಲೆ ಚೇಂಬರಲ್ಲಿ ಬ್ಯಾನ್ ಮಾಡ್ತಾರಂತೆ 5 ವರ್ಷ. ಸರ್, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ದರ್ಶನ್ ಸರ್ನ ಬ್ಯಾನ್ ಮಾಡಿಬಿಟ್ರೆ ಏನು ಸರ್, ಅವರೇ ಬ್ಯಾನ್ ಆಗಿ ಹೋಗ್ತಾರೆ. ಅರ್ಥ ಆಯ್ತಾ? ಯಾರು ಬ್ಯಾನ್ ಮಾಡ್ತಾರಲ್ಲ ಅವರೇ ಬ್ಯಾನ್ ಆಗ್ಬಿಡ್ತಾರೆ ಸರ್, ಅಷ್ಟೇ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಸರ್, ಬರೀ ಏನೂ ಇಲ್ಲ, ಸಾರಿ ಕೇಳೋವರೆಗೂ ಹೋರಾಟ ಇರುತ್ತೆ ನಮ್ಮ ಸಪೋರ್ಟ್ ಯಾವಾಗಲೂ ದರ್ಶನ್ ಸರ್ ಬೆನ್ನಿಂದ ಇರುತ್ತೆ. ಆಮೇಲೆ ಸರ್, ನಮಗಿಂತ ಜಾಸ್ತಿ ಡಿ ಬಾಸ್ ಅಭಿಮಾನಿಗಳ ಸಂಘದವ್ರು ಮಾಡ್ತಾವ್ರೆ ಸರ್. ನಾವಾರು ಲೈವ್ ಮಾಡ್ತಾ ಇದ್ದೀವಿ, ಜೊತೆಲೇ ಇರ್ತಾರೆ ಸರ್. 24/7 ಜೊತೆಲೇ ಇರ್ತಾರೆ. ಅವ್ರು ಎಷ್ಟು ಮಾಡ್ತಾಯಿಲ್ಲ ಸರ್ ನಮಗಿಂತ. ಗೋವಿಂದಣ್ಣವ್ರು ಇರ್ಬೋದು, ನಾಗಣ್ಣ ಇರ್ಬೋದು, ಆಯಿತಾ? ಆಮೇಲೆ ನಮ್ಮ ಅಭಿ ಅವ್ರು ಇರ್ಬೋದು, ಲಕ್ಷ್ಮಣ್ ಅವ್ರು ಇರ್ಬೋದು, ರಾಹುಲ್ ಅವ್ರು ಇರ್ಬೋದು, ಆಮೇಲೆ ನಮ್ಮ ಪುನೀತ್ ಅವ್ರು ಇರ್ಬೋದು, ಸುಮಾರು ಜನ ಸರ್. ಲೋಹಿತ್ ಅವ್ರು ಇದ್ದಾರೆ. ಗೊತ್ತಿರೋ ಹೆಸರು ಹೇಳ್ತಾ ಇದ್ದೀನಿ ಸರ್, ನನಗೆ ಗೊತ್ತಿರೋ ಹೆಸರು ಮಾತ್ರ ಹೇಳ್ತಾ ಇದ್ದೀನಿ. ಸಂಪತ್ ಅವರು, ಶ್ಯಾಮ್ ಅವರು, ಆಮೇಲೆ ನಟರಾಜಣ್ಣ ಅವರು, ಏನು ಸರ್, ಸುಮಾರು ಜನ ಅವರೇ. ಶರತ್ ಅವರು, ಸುಮಾರು ಜನ ಅವರೇ. ಅವರೆಲ್ಲರೂ ಬಾಸ್ ಜೊತೆ ಯಾವಾಗಲೂ ಇರ್ತಾರೆ. ನಮಗಿಂತ ಅವ್ರು ಜಾಸ್ತಿ ಮಾಡ್ತಾರೆ ಸರ್. ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ, ಡೇ 1 ಅವ್ರು ಮಾಡ್ತಾವ್ರೆ. ನಾನು ಫೋನ್ ಮಾಡ್ತೀನಿ ಎಷ್ಟೊಂದು ಜನಕ್ಕೆ. ನಾನು ಬ್ಯಾಗಲ್ಲಿ ನಾನು ಫೋನ್ ಮಾಡಿ ಮಾತಾಡಿದ್ದೀನಿ, ಏನಣ್ಣ ಹಿಂಗೆ ನಡೀತಾ ಇದೆ, ಏನಣ್ಣ ಒಂದು ಸ್ಟ್ರೈಕ್ ಮಾಡೋಣ ಅಂತ. ಬೇಡ ಚಿನ್ನ, ಸ್ವಲ್ಪ ಸುಮ್ಮನೆ ಇದ್ಬಿಡ್ರಿ, ಬಾಸ್ ಹೂ ಅನ್ನೋರ್ಗೂ ಏನೋ ಬೇಡ ಅಂತ ಹೇಳೋರೆ. ಅದಕ್ಕೆ ನಾವು ಏನೂ ಮಾತಾಡಿಲ್ಲ ಇಷ್ಟು ದಿನ. ನಿನ್ನೆ ಕಂಪ್ಲೇಂಟ್ ಎಲ್ಲ ಸ್ಟೇಷನಲ್ಲೂ ಕಂಪ್ಲೇಂಟ್ ಮಾಡಿದಾಗ ಮಾತ್ರ ನಾನು ಮಾತಾಡಿದೆ, ಇಲ್ಲಾಂದರೆ ನಾನು ಮಾತಾಡ್ತಾ ಇರಲಿಲ್ಲ ಸರ್. ನಮಗೂ ದುಃಖ ಆಗುತ್ತೆ, ನಮಗೂ ನೋವಾಗುತ್ತೆ ಸರ್. ಬಾಸ್ ಕಣ್ಣಲ್ಲಿ ನೀರು ಬಂದೈತದೆ, ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಅರ್ಥ ಆಯ್ತಾ? ಬಾಸ್ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಅಷ್ಟೇ. ಯಾವತ್ತೂ ನಾನು ಅವ್ರನ್ನ ಆ ಥರ ನೋಡಿಲ್ಲ. ನಾನಂತೇನಲ್ಲ, ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ನೋಡಿಲ್ಲ ಅವ್ರನ್ನ ಆ ಥರ, ಅಷ್ಟೇ. ಯಾರೋ ಪವನ್ ಅಂತ ಮೆಸೇಜ್ ಹಾಕ್ತವ್ರೆ, ಪವನ್ ಪಾಂಡೆ ಅಂತ. ನಮ್ಮ ಬಾಸ್ದೇ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತವ್ರೆ. ಮಾಡೋಣ ಸರ್, ಬಾಸ್ ಹೆಸರಲ್ಲೇ ಒಂದು ಇಂಡಸ್ಟ್ರಿ ಶುರು ಮಾಡ್ರಿ, ಮಾಡೋಣ, ನಾವೆಲ್ಲ ಸೇರ್ಕೊಂಡು ಮಾಡೋಣ ಸರ್. ಯಾರು ಎದುರಾಕೊಳ್ಳೋಕೆ ಚಾನ್ಸೇ ಇಲ್ಲ ಅಂದ್ಕೊಳ್ರಿ ಬಾಸ್ನ.
ಅರ್ಥ ಆಯ್ತಾ? ಎಂತೆಂಥ ಸಿಚುವೇಶನ್ನು ಫೇಸ್ ಮಾಡೋರೆ ಸರ್. ಇದು ಯಾವುದು ಸರ್ ಇದು? ಅಷ್ಟೇ ಮಾಡಿ ಸರ್. ಇದು ಕೊನೆವರೆಗೂ ಶೇರ್ ಮಾಡ್ತಾಯಿರಿ. ಈ ವಿಡಿಯೋನ ಎಂಡ್ ಮಾಡ್ತೀನಿ, ನಂದು 2 ನಿಮಿಷ ಮಾತಾಡ್ಬಿಟ್ಟು ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋನ ಲಂಕೇಶ್ ಅವ್ರಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿರಿ. ಲಂಕೇಶ್ ಅವ್ರಿಗೂ ರೀಚ್ ಆಗಲಿ, ಹೋಗಲಿ ಸರ್. ಸರ್ ಬೇರೆ ಯಾರ ಬಗ್ಗೆ ನಾನು ಮಾತಾಡಲ್ಲ. ಉದ್ದೇಶ ಇಷ್ಟೇ, ಒಂದು ಸಾರಿ ಕೇಳಬೇಕು ಇಂದ್ರಜಿತ್ ಲಂಕೇಶ್ ಅವರು ದರ್ಶನ್ ಸರ್ ಮುಂದೆ ಬಂದು ಸಾರಿ ಕೇಳಬೇಕು. ಮೀಡಿಯಾ ಮುಂದೆ ಅಲ್ಲ ಸರ್, ದರ್ಶನ್ ಸರ್ ಮುಂದೆ ಬಂದು ಸಾರಿ ಕೇಳಬೇಕು. ಆಮೇಲೆ ಬ್ಯಾನ್ ಮಾಡ್ತಾರಂತೆ, ಅದೇ ಬ್ಯಾನ್ ಮಾಡೋದು ಹೆಂಗೆ ಅಂತ ನಾವು ತೋರಿಸ್ಕೊಡ್ತೀವಿ. ಅಷ್ಟೇ ಸರ್, ಬೇರೆ ಏನಿಲ್ಲ. ಕೊನೆಯದಾಗಿ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಎಲ್ರಿಗೂ ನಮಸ್ಕಾರ. ಇದನ್ನೇ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಅಡ್ಮಿನ್ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ. ಶೇರ್ ಮಾಡ್ತಾ ಇರಿ. ಡಿ ಬಾಸ್ ಹಿಂದ್ಗಡೆ ನಾವು ಯಾವಾಗಲೂ ಇರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್, ಎಲ್ರಿಗೂ ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.